ಮುಗುಳು ನಗುವಲ್ಲೇ ಮಳೆ ಬರ್ತದೆ. ಮಳೆ ಬರುವಾಗ ಟ್ಯಾರಿಸ್ ಮೇಲೆ ಬಿದ್ದಂತ ಮಳೆ ನೀರು ಮೊಗವೇ ಹುಣ್ಣಿಮೆ ಚಂದ್ರ ಚೆಲುವೆ ನಿಂಗೆ ಸಾಟಿಯಲ್ಲೇ ಧೀಮ್ ತಾನ ಧೀಮ್ ಧೀಮ್.
ಮುಂದೆ ಬನ್ನಿ. ನೋಡಿ ನೋಡ್ಕೊಂಡು ಹೋಗ್ತಾರೆ, ನಿಂತು ನೋಡ್ಕೊಂಡು ಹೋಗ್ತಾರೆ. ಅದು ಲಕ್ಷಣ. ಸುಮ್ಮನೆ ಜನವನ್ನು ಜಾಸ್ತಿ ಮಾಡಲು ಅಂತ ಆಫೀಸರ್ ಇದ್ದಾರೆ, ಅವರು ವಿವರಿಸ್ತಾರೆ. ಇಂಜಿನಿಯರ್ಸ್ ಅವರಿಗೆ ಕಾಲೇಜ್ ಯೂನಿವರ್ಸಿಟಿಗೆಲ್ಲ ಪಾಠ ಮಾಡ್ತಾರೆ, ಅವರಿಗೆ ವಿಚಾರಿಸ್ಕೊಳ್ಳಿ ಹೇಳ್ತಾರೆ. ವೆರಿ ಗುಡ್. ನಿಂತು ಕೊಡ್ಕೊಳ್ಳೋದು, ಗಡಿಬಿಡಿ ಮಾಡಬೇಡಿ, ನಿಂತು ನೋಡ್ಕೊಂಡು ಹೋಗಿ. ಮಳೆ ಬರ್ತದೆ, ಮಳೆ ಬರುವಾಗ ಟ್ಯಾರಿಸ್ ಮೇಲೆ ಬಿದ್ದಂಥ ಮಳೆ ನೀರು ಪೈಪ್ ಮೂಲಕ, ವಾಟರ್ ಫಿಲ್ಟರ್ ಮೂಲಕ ನಿಧಾನಕ್ಕೆ ಕೆಳಗಡೆ ಇಳ್ಕೊಂಡು ವಾಟರ್ ಸಂಪ್ ನೀರಿನ ಶೇಖರಣಾ ಘಟಕಕ್ಕೆ ತುಂಬಿಸ್ಬೋದು. ಅದು ತುಂಬಿ ಆದಮೇಲೆ ಅದನ್ನು ಬಂದ್ ಮಾಡಿಕೊಂಡು ಮುಂದಕ್ಕೆ ಹೋದರೆ ಪೈಪ್ ಲೈನ್ ಕನೆಕ್ಷನ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿರುವಂಥ ತೆರೆದ ಬಾವಿಗೆ, ಬೋರ್ವೆಲ್ಗೆ ತುಂಬಿಸ್ಬೋದು, ಬಾವಿಗೆ ತುಂಬಿಸ್ಬೋದು. ಈ ಕಡೆಯಿಂದ ನಾವು ಟ್ಯಾರಿಸ್ಗೆ ಬಿದ್ದಂಥ ಮಳೆ ನೀರನ್ನು ಈ ರೀತಿ ಕೆಳಗೆ ಬೀಳುವಾಗ ಪೈಪ್ ಲೈನ್ ಕನೆಕ್ಷನ್ ಮಾಡಿ, ಫಿಲ್ಟರ್ ಮಾಡಿ, ಈ ರೀತಿ ಪೈಪು ಜೋಡಣೆ ಮಾಡಿ ಬೋರ್ವೆಲ್ಗೆ ತಂದು ತುಂಬಿಸ್ಬೋದು. ಬೋರ್ವೆಲ್
ಮೊದಲಿಗೆ ಫಿಲ್ಟ್ರೇಷನ್ ಮಾಡೋದರಿಂದ ಹಾರ್ವೆಸ್ಟಿಂಗ್ ಮಾಡೋದರಿಂದ ವೇಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ನೀರನ್ನು ಕೊಯ್ಲು ಮಾಡಬಹುದು. ಅಂಗಳಕ್ಕೆ ಬಿದ್ದಂಥ ಮಳೆ ನೀರನ್ನು ನಾವು ಈ ಥರ ಮನೆ ಆವರಣದಲ್ಲಿ ಕೆರೆಗೆ ಇಂಗಿಸಿದರೆ 4 ವಿಧದಲ್ಲಿ ನಮ್ಮ ಮನೆಗಳಲ್ಲಿ ಮಳೆ ನೀರು ಕೊಯ್ಲು ಮಾಡಬಹುದು. ಹೀಗೆ ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಮಾಡಿದರೆ ಬೇಸಿಗೆಗಾಲದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಇಲ್ಲ. ಯಾರಿಗೆಲ್ಲ ಇದರ ಬಗ್ಗೆ ಸಂಕ್ಷಿಪ್ತವಾದ ಅಥವಾ ವಿಸ್ತಾರವಾದ ಮಾಹಿತಿ ಬೇಕು, ಇಲ್ಲಿ ಫೋನ್ ನಂಬರ್ ಇದೆ. ಈ ಫೋನ್ ನಂಬರಿಗೆ ಫೋನ್ ಮಾಡಿ. ಜಿಲ್ಲಾ ಪಂಚಾಯತಿಂದ ನಿಮಗೆ ಉಚಿತವಾದ ಮಾಹಿತಿ ಸಿಗ್ತದೆ. ಬೋರ್ವೆಲ್ ರೀಚಾರ್ಜ್ ಮಾಡಲಿಕ್ಕೆ ಅಥವಾ ಬಾವಿ ರೀಚಾರ್ಜ್ ಮಾಡಲಿಕ್ಕೆ ವೈಜ್ಞಾನಿಕವಾದ ಡಿಸೈನ್ ಸಿಗ್ತದೆ. ಜಿಲ್ಲಾ ಪಂಚಾಯತಿಂದ ಗ್ರಾಮೀಣ ಕುಡಿಯುವ ನೀರು ನೈರ್ಮಲ್ಯ ಇಲಾಖೆಯಿಂದ ನಿಮಗೆ ಉಚಿತವಾದ ಮಾಹಿತಿ ಸಿಗ್ತದೆ. ಪಡ್ಕೊಳ್ಳಿ. ಫೋಟೋ ಹೊಡಿಬಹುದು ವಿದ್ಯಾರ್ಥಿಗಳು. ದೊಡ್ಡವರು ಹೇಗೆ ಮಕ್ಕಳನ್ನು ಕೈ ಹಿಡಿಯುವಾಗ ಯಾರ್ಯಾರ ಮಕ್ಕಳನ್ನ ಮನೆಗೆ ಹೇಳ್ಕೊಂಡು ಹೋಗಬೇಡಿ. ಲವರ್ಸ್ಗಳು ಕೈ ಹಿಡಿಬೇಡಿ. ನಿನ್ನೆ ಒಂದು ಹುಡುಗಿ 11:30 ಗಂಟೆಗೆ ಇಲ್ಲಿ ತೂಕ ಇತ್ತು. ನಾವು ಕೇಳಿದಕ್ಕೆ ಅದೇ ರೀತಿ ಆಮೇಲೆ
ಬೇಗ